ನಮ್ಮ ಸನ್ಮಾನದಲ್ಲಿ ಹೆಚ್ಚೇನೂ ಇಲ್ಲ, ಮಾಲೆ ಮಾತ್ರ ಹಾಕುವುದು. ಆದ್ದರಿಂದ ಇದನ್ನು ಸಾರ್ವತ್ರಿಕವಾಗಿ ದೇವ ಸಮಾಜದ ಸಮಕ್ಷದಲ್ಲಿ ನಿನ್ನ ಕೈಗೆ ನೀಡಬೇಕು ಅಂತಿದ್ದೇನೆ. ನಾವು ಮತ್ತೆ ಈಗ ಮಾಲೆ ಎಲ್ಲ ಕೊರಳಿಗೆ ಹಾಕುವುದಿಲ್ಲ, ಕೈಗೆ ಕೊಡುವುದು. ಹಾಕಲಿಕ್ಕೆ ಸಮಸ್ಯೆ ಆಗುತ್ತದೆ. ಎಲ್ಲಿವರೆಗೆ ಅಂದ್ರೆ ಮುಖ ನೋಡಿಕೊಳ್ಳಿಕ್ಕೂ ಸ್ವಲ್ಪ ಸಮಸ್ಯೆ ಉಂಟು. ಹಾಗೆ ಈಗ ಕೈ ಹೀಗಿಲ್ಲ, ಹೀಗೇ ಮಾಡುವುದು ನಾವು. ಹಾಗಾಗಿ ಈ ಸಂದರ್ಭದಲ್ಲಿ ಈ ಮಂದಾರ ಮಾಲಿಕೆ ಇದನ್ನು ನಿನಗೆ ಕೊಡಬೇಕು ಅಂತಲೇ ಬಂದವ ನಾನು. ಇದನ್ನು ಧರಿಸಿ ನಿನ್ನ ಮೆರವಣಿಗೆ ಮುಗಿಸಿ ಮತ್ತೆ ನೀನು ಲೋಕಹಿತದ ಚಿಂತನೆ ಮಾಡಬಹುದು. ನಾನು ತೆರಳುವುದಕ್ಕೆ ಬದ್ಧ. ಹಿಡಿದುಕೋ. ನೀವೀಗ ಬೇರೆ ಏನು ಕೊಡುವುದಿಲ್ಲ, ಕೈ ಮುಗುದೇ ಎಲ್ಲ ಸುಧಾರಣೆ ಮಾಡುವುದಲ್ಲ. ನಮ್ಮದ್ದು ಈ ಸಲ ಹಾಗೆ ನಿಜವಾದ ಸನಾತನ ಸಂಸ್ಕೃತಿ ಸಂಸ್ಕಾರವೇ ಕೈ ಮುಗಿಯುವುದು. ಕೈಯಲ್ಲಿ ಹೀಗೆ ಮಾಡುವುದಲ್ಲ ದೇವೇಂದ್ರ. ಯಾಕೆ? ಕರಮೂಲೆ ಸ್ಥಿತೇ ಗೌರಿ, ಕರಮಧ್ಯೆ ಸರಸ್ವತಿ, ಕರಾಗ್ರೆ ವಸತೆ ಲಕ್ಷ್ಮಿ, ಪ್ರಭಾತೆ ಕರದರ್ಶನಂ ಅಂತ ನಾವು ಹೇಳ್ತೇವೆ. ಎರಡು ಕೈ ಜೋಡಿಸಲಾದಾಗ ಮೂರು ಶಕ್ತಿಗಳು ಇಲ್ಲಿ ಆವಾಹಿತರಾಗುತ್ತಾರೆ. ಆದ್ದರಿಂದ ಕೈ ಮುಗಿದು ವಂದಿಸುವುದೇ ಸೂಕ್ತ ಎನ್ನುವ ನೆಲೆಯಿಂದ ಕೈ ಮುಗಿದು ನಿನಗೆ ನೀಡುತ್ತಾ ಇದ್ದೇನೆ. ನೀವು ಏನಿದ್ರು ಕೂಡ ಭೂಲೋಕದ ಕಡೆಯಿಂದ ಬಂದವರಲ್ವ, ನಾವು ಸ್ವಲ್ಪ ಯೋಚಿಸಬೇಕಾಗುತ್ತದೆ. ಹಾಗೆ ಕೈಯಲ್ಲಿದ್ದದ್ದು ಮಾಲೆಗೆ ಬಂದು ಮಾಲೆಯಿಂದ ನಮಗೆ ಬಂದ್ರೆ ಹೌದು, ಜಾಗ್ರತೆ ಮಾಡಿಕೊಳ್ಳಬೇಕಾದದ್ದು ಧರ್ಮವೇ. ದೇವಲೋಕದವರಿಗೂ ಈ ಭೀತಿ ಹುಟ್ಟಿತಲ್ವ? ಹೌದು. ಈಗ ನಾನು ಆನೆಯಿಂದ ಹಿಡಿಯುವುದಕ್ಕಾಗುವುದಿಲ್ಲ. ಆಗಲಿ, ಒಂದು ಕೊಡಬೇಡಿ. ಸರಿ. ಸರಿ.